प्रसादभूतेन तत्कै प्रसादभूतेन तत्विच्छे भवान्नमं कर्मणानेन ಆಶೀರ್ವಾದ ಮಾಡಬೇಕು ದೇವತಾ ಪ್ರಸಾದವನ್ನು ತೆಗೆಸಿಕೊಡಬೇಕು ಅಂತ ನೀವು ಕೇಳಿಕೊಳ್ಳುತ್ತಾರೆ ಸಮಿತಿಯವರಿಗೆ ಈ ಗ್ರಾಮಸ್ಥ ಬಂಧುಗಳಿಗೆ ಸಮಿತಿಯವರಿಗೆ ಎಲ್ಲ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವರೆಲ್ಲರಿಗೂ ಪ್ರಸಾದ ಪ್ರಾಪ್ತಿಯಾಗುವಂತೆ ಹೇಳಿಕೊಳ್ಳಿ ಆ ಉಳಿದ ಹೂವುಗಳನ್ನೆಲ್ಲ ಅಲ್ಲಿ ಈ ಕಡೆ ಬಂದು ಒಂದು ದಂಡ ನಮಸ್ಕಾರ Om
गणपतिं भवामहे कविं कवीनामुपमश्रवस्तवम्
ज्येष्ठराजं ब्रह्मणां ब्रह्मणस्पदां शृण्वन्नोतिषधीसारं श्रीघ्नेश्वराय ॐ विष्णोर्नुगं वीर्याणि प्रबोधयपात्रि ಗಣಪತಿ ಹವನ ಹಾಗೆ ವಿಷ್ಣು ಸಹಸ್ರನಾಮ ಯಜ್ಞವನ್ನು ಆ ಲಕ್ಷ್ಮೀ ನರಸಿಂಹನ ಪ್ರೀತ್ಯರ್ಥವಾಗಿ ಯಜ್ಞ ಮಧ್ಯದಲ್ಲಿ ಮಾಡಿದ್ದೇವೆ. ಯಜ್ಞ ಅಂತ ಹೇಳುವಂಥದ್ದು ಯಜ್ಞೋಧಿ ಶ್ರೇಷ್ಠದ ಮಂಗರ್ಮ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಜ್ಞ ಅಂತ ಹೇಳುವಂಥದ್ದು ಅತ್ಯಂತವಾಗಿ ಶ್ರೇಷ್ಠವಾದಂತಹ ಕರ್ಮ. ಕಾರಣ ಏನು ಹೇಳಿದರೆ, ನಾವಿವತ್ತು ಗಣಪತಿಯ ಪ್ರೀತ್ಯರ್ಥವಾಗಿ ತುಪ್ಪ, ಅಷ್ಟದ್ರವ್ಯ, ತುಪ್ಪ, ಗರಿಕೆ, ತುಪ್ಪ, ಹಾಗೆ ಮಹಾವಿಷ್ಣುವಿನ ಸಂಪ್ರೀತಿಗೋಸ್ಕರವಾಗಿ ಹಾಲು ಪಾಯಸವನ್ನು ಕೊಟ್ಟಿದ್ದೇವೆ. ಯಾವುದೂ ಕೂಡ ಹೋಮದಲ್ಲಿ ನಮಗೆ ಪುನಃ ಸಿಗುವುದಿಲ್ಲ. ಎಲ್ಲವೂ ಕೂಡ ಅಗ್ನಿ ಅಂತ ಹೇಳುವವನು ಎಲ್ಲವನ್ನೂ ದಹಿಸ್ತಾನೆ. ಅಗ್ನಿಯಲ್ಲಿ ಏನನ್ನೇ ಹಾಕಿದ್ರೂ ಕೂಡ ಎಲ್ಲವನ್ನೂ ಕೂಡ ಸುಟ್ಟು ಬೂದಿ ಮಾಡ್ತಾರೆ. ಆದ ಕಾರಣ ಯಜ್ಞ ಅಂತ ಹೇಳುವಂಥದ್ದು ಅಷ್ಟು ಶ್ರೇಷ್ಠತಮವಾದಂತಹ ಕರ್ಮ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಯಾವ ರೀತಿಯಲ್ಲಿ ಹೋಮಕ್ಕೆ ಹಾಕಿದಂತಹ ಸುವಸ್ತುಗಳು ಎಲ್ಲವೂ ಹೂತವಾಗ್ತದೋ ಅದೇ ರೀತಿಯಲ್ಲಿ ಹೋಮದಲ್ಲಿ ನಮ್ಮನ್ನು ನಾವು ಪಾಲ್ಗೊಳ್ಳಿಸಿದರೆ ನಮ್ಮೆಲ್ಲ ಪಾಪಗಳು ಇಹ ಜನ್ಮದಲ್ಲಿ ಆಗಿರ್ಬೋದು, ಪೂರ್ವ ಜನ್ಮದಲ್ಲಿ ಆಗಿರ್ಬೋದು, ಅಥವಾ ಜನ್ಮಾಂತರದಲ್ಲಿ ಆಗಿರ್ಬೋದು, ಮಾಡಿದಂತಹ ಯಾವುದೇ ತಪ್ಪುಗಳಿದ್ರೂ ಕೂಡ ಅದನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡ್ತದೆ. ಯಾವ ರೀತಿಯಲ್ಲಿ ಹೋಮಕ್ಕೆ ಹಾಕಿದ್ರೆ ಯಾವ ರೀತಿಯಲ್ಲಿ ಎಲ್ಲವನ್ನು ಊಟ ಮಾಡ್ತದೋ ಅದೇ ರೀತಿಯಲ್ಲಿ ನಮ್ಮ ಪಾಪದ ಸಂಚಿತ ಕರ್ಮಗಳನ್ನು ಕೂಡ ಸುಟ್ಟು ಬೂದಿ ಮಾಡ್ತದೆ ಅಂತ ಹೇಳುವುದಕ್ಕೋಸ್ಕರವಾಗಿ ಯಜ್ಞ ಅಂತ ಹೇಳಿದರೆ ಅಷ್ಟು ಶ್ರೇಷ್ಠತಮವಾದಂತಹ ಕರ್ಮ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಈ ಮಹಾವಿಷ್ಣುವಿನ ಹೋಮ ಅಂತ ಹೇಳುವಂಥದ್ದು ದೇವರು ಅಂತ ಹೇಳಿದ್ರೆ ಎಲ್ಲಾ ಚರಾಚರ 33 ಕೋಟಿ ದೇವತೆಗಳು ಕೂಡ ಎಲ್ಲರೂ ಒಬ್ಬರೇ, ವ್ಯತ್ಯಾಸಗಳಿರಲಿಲ್ಲ. ಒಬ್ಬೊಬ್ಬರು ಒಂದೊಂದು ದೇವರನ್ನು ಅನುಷ್ಠಾನ ಮಾಡ್ತಾರೆ. ಒಬ್ಬರಿಗೆ ಗಣಪತಿ ಇಷ್ಟವಾದರೆ ಒಬ್ಬರಿಗೆ ದುರ್ಗೆ ಇಷ್ಟ, ಒಬ್ಬರಿಗೆ ದುರ್ಗೆ ಇಷ್ಟವಾದರೆ ಒಬ್ಬರಿಗೆ ಈಶ್ವರ ಇಷ್ಟ, ಒಬ್ಬರಿಗೆ ಈಶ್ವರ ಇಷ್ಟವಾದರೆ ಒಬ್ಬರಿಗೆ ಮಹಾವಿಷ್ಣು ಇಷ್ಟ. ಹಾಗೆ ಚರಾಚರ 33 ಕೋಟಿ ದೇವತೆಗಳು ಕೂಡ ಎಲ್ಲರೂ ಕೂಡ ಒಬ್ಬರೇ. ಕಾರಣ ಏನು ಅಂದರೆ ಅದರ ದೇವರು ಹೇಳಿದರೆ ಒಬ್ಬರೇ. ನಾವು ಆರಾಧನಾ ಪದ್ಧತಿ ಮಾತ್ರ ಬದಲಾವಣೆ. ಒಬ್ಬರಿಗೆ ಒಂದು ಇಷ್ಟವಾದರೆ ದೇವರನ್ನು ನಾವು ಪೂಜೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಒಳ್ಳೆಯದಾಗಬೇಕು. ಈ ಸಿದ್ಧಿ ಮಹಾಗಣಪತಿ ಹಾಗೆ ಧಾರ್ಮಿಕ ಸಮಿತಿಯವರು, ಹಾಗೆ ಲಕ್ಷ್ಮೀನರಸಿಂಹ ಧಾರ್ಮಿಕ ಸಮಿತಿಯವರು, ಹಾಗೆ ಮಹಿಳಾ ಸಮಿತಿಯವರು ಒಟ್ಟಿಗೆ ಸೇರಿಕೊಂಡು ಈ ಕಾಲಘಟ್ಟದಲ್ಲಿ ಒಳ್ಳೆಯ ರೀತಿಯಾದಂತಹ ಕರ್ಮಾನುಷ್ಠಾನವನ್ನು ಮಾಡಿದ್ದಾರೆ. ಇಲ್ಲಿ ಕೊಟ್ಟಂತಹ ದ್ರವ್ಯಕ್ಕೆ ಒಂದೊಂದಕ್ಕೂ ಕೂಡ ಒಂದೊಂದು ಫಲ ಇದೆ. ಗಣಪತಿಯ ಸಮಿತಿಗೋಸ್ಕರವಾಗಿ ಕೊಟ್ಟದ್ದು ತುಪ್ಪ, ಅಷ್ಟದ್ರವ್ಯ, ಗರಿಕೆ. ದುರ್ವಾಂತರ ಗರಿಕೆಯನ್ನು ಹೋಗಲು ಸಮರ್ಪಣೆ ಮಾಡಿದರೆ ಏನು ಪ್ರಾಪ್ತಿಯಾಗುತ್ತದೆ? ಗರಿಕೆಯನ್ನು ಹೋಗಲು ಸಮರ್ಪಣೆ ಮಾಡಿದರೆ ವೈಶ್ರವಣ ಉತ್ತರ ದಿಕ್ಕಿಗೆ ಅಧಿಪತಿ ಕುಬೇರನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಸಂಪತ್ತು ಹೇಳಿದರೆ ಹಣ ಮಾತ್ರವಲ್ಲ, ಗರಿಕೆಯನ್ನು ಸಮರ್ಪಣೆ ಮಾಡಿದೆ. ಶೈಶವೇ ಧರ್ತವಿಚಾರಾಂ ಯೌವನೇ ವಿಷಯೇಷಿಣಾಂ ವಾರ್ಧಕೇ ದುರ್ವೃತ್ತೀನಾಂ ಯೋಗೇನಾಂ ತೇನ ಸತ್ಯಜಾಂ ಅಂತ ರಘುವಂಶದಲ್ಲಿ ಹೇಳುವಂತಹ ಮಾತು. ಶೈಶವದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗಬೇಕು, ಯೌವನಾವಸ್ಥೆಯಲ್ಲಿ ಒಳ್ಳೆಯ ಅರ್ಥಧಾರಣೆಯಾಗಬೇಕು, ವಾರ್ಧಕ್ಯದಲ್ಲಿ ಮುಪ್ಪಿನ ವಯಸ್ಸಿನಲ್ಲಿ ನೆಮ್ಮದಿಯಾದಂತಹ ಜೀವನ ಪ್ರಾಪ್ತಿಯಾಗಬೇಕು. ಅದಾಗಬೇಕು ಅಂದರೆ ಹೀಗಿರುವಂತಹ ಕರ್ಮಾನುಷ್ಠಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಿ. ಅದನ್ನು ಬೇರೆಯವರಿಗೆ ಸಂಪತ್ತು ಬೇರೆ ಅಂತಹ ಸಂಪತ್ತು ನಮಗೆ ಪ್ರಾಪ್ತಿಯಾಗುತ್ತದೆ. ಮೊದಲನ್ನು ಹೋಗದೆ ಹಾಕಿದೆ, ಅಷ್ಟೊಂದು ಹೋಗದೆ ಹಾಕಿದೆ ಪ್ರಯೋಜನ ಹೇಳಿದರೆ ಯಶಸ್ಸು ಮತ್ತು ಮಕ್ಕಳಿಗೆ ಒಳ್ಳೆಯ ಶ್ರದ್ಧಾಮೇಧ ಪ್ರಜ್ಞಾ ಸಿದ್ಧಿಸುತ್ತದೆ.
ಆದ್ಯವಾಗಿ ಹತ್ತಿರವಿದ್ದರೂ ಹೋಗಲೇ ಹಾಕಿದರೆ ಸರ್ವೋತ್ತಮತೆ ಕಾರಣಕ್ಕೆ ಏನೇನು ಚಿತ್ತದಲ್ಲಿ ಸತತ ಪ್ರಾಪ್ತೋನಿಷ್ಠಿತಂ ಮಾನವನಲ್ಲಿ ಏನನ್ನು ಆನೆಯನ್ನು ಇಟ್ಟುಕೊಂಡು ಯಾವ ಆನೆಯನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಸಮರ್ಪಣಾದೆಯೋ ಅದನ್ನೆಲ್ಲವನ್ನು ಮಹಾನಂದದಲ್ಲಿ ನಡೆಸುತ್ತಾನೆ ಎಂದು ಹೇಳುತ್ತಾರೆ. ಇನ್ನು ವಿಷ್ಣು ಸಹಸ್ರನಾಮಯಜ್ಞ ಎಲ್ಲರಿಗೂ ಗೊತ್ತಿದೆ. ಸಹಸ್ರನಾಮಗಳು ಗೊತ್ತಿಲ್ಲವೇ ಯಾರಿಲ್ಲ. 1008 ನಾಮಗಳಿಗೆ ಹಾಲು ಪಾಯಸವನ್ನು ಮಾಡಿ ಪಾಯಸವನ್ನು ಕುಟ್ಟಿದರೂ ಉತ್ತಮ. ಪಾಯಸವನ್ನು ಹೋಗದಲ್ಲಿ ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಪುಷ್ಟಿ ಪ್ರಾಪ್ತಿಯಾಗುತ್ತದೆ. ಪುಷ್ಟಿ ಎಂದರೆ ಯಾವುದು? ವರ್ಷವಾದವರೆಗೆ ಆರೋಗ್ಯವೇ ಪುಷ್ಟಿ. ಒಂದು ದೇವಸ್ಥಾನದಲ್ಲಿದ್ದರೆ ಆ ದೇವಸ್ಥಾನ ಅರ್ಥಭರಿತವಾಗಿ ಸಾನ್ನಿಧ್ಯ ಹೆಚ್ಚಾಗುವಂಥದ್ದೇ ಒಂದು ಪುಷ್ಟಿ. ಮಕ್ಕಳಾದವರಿಗೆ ಮಕ್ಕಳಾಗುವಂಥದ್ದು, ಆರ್ಥಿಕವರಿಗೆ ಧನ ಸಂಪತ್ತು ಪ್ರಾಪ್ತಿಯಾಗುವಂಥದ್ದು. ಹಾಗೆ ಒಂದೊಂದು ಕಾಲದಲ್ಲಿ ಪುಷ್ಟಿ ಪ್ರಾಪ್ತಿಯಾಗುತ್ತದೆ. ಆ ಪುಷ್ಟಿಗೋಸ್ಕರ ಆ ಪುಷ್ಟಿಗೋಸ್ಕರವಾಗಿ ಆ ವಿಷ್ಣು ಸಹಸ್ರನಾಮ ಯಜ್ಞವನ್ನು 1008 ನಾಮಗಳಿಂದ ಆ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥವಾಗಿ ವಿಷ್ಣು ಸಹಸ್ರನಾಮ ಯಜ್ಞವನ್ನು ಮಾಡಿದೆ. ದೇವರು ಹೇಳುತ್ತಾರೆ, ದೇವರನ್ನು ನಾವು ಆರಾಧನೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ದೇವರ ರೂಪವನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಆದರೆ ದೇವರು ನೀರಿನ ರೀತಿಯಲ್ಲಿ ಅವನು ಯಾವ ರೂಪವನ್ನು ಕೊಟ್ಟರೂ ತಾಳ್ತಾನೆ. ಅನು ಸಣ್ಣ ಪ್ರಾಣಿಯೂ ಆಗ್ತಾನೆ, ಬೃಹತ್ ದೊಡ್ಡ ಪ್ರಾಣಿಯೂ ಆಗ್ತಾನೆ. ಪ್ರಾಣಿಗಳಿಗೆ ನಾಯಿ ಪಕ್ಷಿಗಳಿಗೆ ಮಾತ್ರ ಪ್ರಾಣಿಗಳು ನಮ್ಮ ಕನ್ನಡದಲ್ಲಿ ಮಾತ್ರ ಪ್ರಾಣಿ ಹೇಳಿದರೆ ನಮ್ಮ ಮನೆಯಲ್ಲಿ ಕಾಡಿನಲ್ಲಿರುವಂತಹ ಪ್ರಾಣಿ ಹೇಳಿರುವಂಥದ್ದು. ಸಂಸ್ಕೃತದಲ್ಲಿ ಪ್ರಾಣಿ ಹೇಳಿದರೆ ಪ್ರಾಣಸ್ಯಾತೀತಿ ಪ್ರಾಣಿ. ಪ್ರಾಣ ಎನ್ನುವಂತಹ ವಸ್ತುಗಳಲ್ಲೂ ಕೂಡ ಪ್ರಾಣಿಗಳು, ನಾವು ಕೂಡ ಮನುಷ್ಯರಾಗಿರುವಂತಹ ಪ್ರಾಣಿ. ಅಂತಹ ರೀತಿಯಲ್ಲಿ ಅವನು ಬೃಹತ್ ಅವನು ಎಷ್ಟು ದೊಡ್ಡದಾಗಿಯೂ ಆಗ್ತಾನೆ, ಎಷ್ಟು ಸಣ್ಣದಾಗಿಯೂ ಆಗ್ತಾನೆ. ಆ ಶಕ್ತಿಯನ್ನು ಹೊಂದಿರುವಂತಹ ಪರಮಾತ್ಮನನ್ನು ನಾವು ಆರಾಧನೆ ಮಾಡಿಕೊಳ್ಳಲು ಆರಾಧನೆ ಮಾಡಿದಲ್ಲಿ ಶಿಥಿಲಾಂತ ಭೀತ, ಯಾವುದೇ ಒಂದು ಶಿಥಿಲಾವಸ್ಥೆಯಲ್ಲಿ ಇದ್ದಿದೆ ಅಥವಾ ಭೀತ ಹೆದರಿಕೆ ಇದ್ದರೆ ಶಿಥಿಲಾಂತ ಭೀತ ಘೋರವಾದಂತಹ ತಪ್ಪುಗಳಿಂದ ನಮ್ಮನ್ನು ನಾವು ಒಳ್ಳೆಯ ಕೆಲಸಕ್ಕೆ ತೊಡಗಿಕೊಳ್ಳಲು ಎನ್ನುವಂತಹ ಶಕ್ತಿ ನಮಗೆ ಪ್ರಾಪ್ತಿಯಾಗಿದೆ. ಯಾವಿಷ್ಟು ದೊಡ್ಡದಾದಂತಹ ಲೋಕ ಬಂದಿದೆ ಅಥವಾ ಬರುವಂತದ್ದಿದೆ ವ್ಯಾಪಿಸಿದ ವರ್ತಮಾನವಾದಂತಹ ಕಾಲದಲ್ಲಿ ಬರೇ ನಾರಾಯಣ ಮಾತ್ರದಲ್ಲಿ ಎಲ್ಲ ನಮ್ಮ ದುರ್ಮಾನಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಆ ನಾರಾಯಣ ಪದಮಾತ್ರಕ್ಕೆ ಹೊಂದಿದೆ. ಅಂತಹ ನಾರಾಯಣ ಶಬ್ದಮಾತ್ರದಲ್ಲಿ ಇಡೀ ವಿಷ್ಣು ಸಹಸ್ರನಾಮವನ್ನು ನಾವು ಹೋಮ ಮಾಡಿದ್ದೇವೆ. ಅಲ್ಲಿಗೆ ಆ ಮಹಾ ವಿಷ್ಣುವಿನ ಸಂಪೂರ್ಣವಾದಂತಹ ಪ್ರಸಾದ ಈ ಧಾರ್ಮಿಕ ಸಮಿತಿಯವರಿಗೂ ಮಹಿಳಾ ಸಮಿತಿಯವರಿಗೂ ಪ್ರಾಪ್ತಿಯಾಗಿ, ಹಾಗೆ ಕರ್ತೃಣಾಂ ಕಾಯಕೃಣಾಂ ಪ್ರೋತ್ಸಾಹಕಾನಾಂ ಮನೋತೃಣಾಂ ಕರ್ತೃಗಳು ಯಾರು ಕರ್ತೃಗಳಾಗಿದ್ದಾರೋ ಅವರಿಗೆ, ಕಾಯಕೃಣಾಂ ಇವರಲ್ಲಿ ಯಾರು ಮಾಡಿದ್ದಾರೋ ಅವರಿಗೆ, ಪ್ರೋತ್ಸಾಹಕಾಲ ಇದು ಮಾಡಿ ಒಳ್ಳೆಯದಾಗ್ತದೆ, ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಎಂದು ಯಾರೆಲ್ಲ ಹಿಂದಿನಿಂದ ಸಹಾಯ ಮಾಡಿದ್ದಾರೋ ಅವರಿಗೆ ಎಲ್ಲರಿಗೂ, ಹಾಗೆ ಆಮಂತ್ರಣೆಯನ್ನು ಕೊಟ್ಟು ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರಿಗೂ, ಹಾಗೆ ಏತಸ್ಥಳವಾದನ ನಿಕಟಸ್ಥಳವಾದನ ಆರಾಧ್ಯವಾದನ ಏತಸ್ಥಳವಾದನ ಇಲ್ಲಿ ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲ ಭಕ್ತ ಸಮೂಹಕ್ಕೆ, ನಿಕಟಸ್ಥಳವಾದನ ಹತ್ತಿರದಲ್ಲಿರುವವರಿಗೆ, ಆರಾಧ್ಯವಾದನ ಪ್ರತಿನಿತ್ಯವೂ ಕೂಡ ತನ್ನನ್ನು ತಾನು ದೇವರಿಗೋಸ್ಕರವಾಗಿಯೇ ಮುಡಿಪಾಗಿಟ್ಟವರಿಗೆ, ತದಿತರೇಶಾಂತ ಸರ್ವೇಶ ಇಲ್ಲಿ ಬಾರದೆ ಇರುವಂತಹ ದೂರದಲ್ಲಿರುವಂತಹ ಎಲ್ಲರಿಗೂ ಕೂಡ ಭಕ್ತ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಈ ಪ್ರಸಾದ ಪ್ರಾಪ್ತಿಯಾಗಲಿ, ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ತಗೊಳ್ಳಿ, ಈ ಕ್ಷೇತ್ರವನ್ನು ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ತಗೊಳ್ಳಿ. ನಮ್ಮ ಮನಸ್ಸಂಕಲ್ಪವಾದಂತಹ ಬ್ರಹ್ಮಕರ್ಮದ್ದು ನಮ್ಮ ಮನಸ್ಸಂಕಲ್ಪ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ದೇವೆ. ಆ ಬ್ರಹ್ಮ ಸಂಕಲ್ಪ ಬ್ರಹ್ಮ ಕಲಶಾಭಿಷೇಕವನ್ನು ನೋಡುವಂತಹ ಪುಣ್ಯ ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ. ಅದರಿಂದ ಇಡೀ ದೇಶಕ್ಕೆ ಪ್ರಗತಿಯನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಅಭಿವೃದ್ಧಿಯನ್ನು ಆ ಪರಮಾತ್ಮ ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ಪರಮಾತ್ಮನಲ್ಲಿ ಬೇಡಿಕೊಂಡು ಕಾಲಕಾಲಕ್ಕೆ ಮಳೆ, ಪೃಥ್ವಿಯಲ್ಲಿ ಸಸ್ಯ ಸಂಪತ್ತು, ದೇಶದಲ್ಲಿ ಚೌರ್ಯವನ್ನು ಹೋಗಲಾಡಿ
ಅಗ್ನಿ ಮಧ್ಯದಲ್ಲಿರುವಂತಹ ಮಹಾವಿಷ್ಣುವಿನಲ್ಲಿಯೂ ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ಅನ್ಯಥಾ ಶರಣನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷತಾಂ ಪುರುಷೋತ್ತಮ ರಕ್ಷತಾಂ ಪುರುಷೋತ್ತಮ. ಯಾರು ಕೂಡ ಆಡಳಿತಕ್ಕೆ ಹೋಗಬೇಡಿ. ಇಲ್ಲಿ ಮಂತ್ರಾರ್ಥತೆಯನ್ನು ಹೇಳುತ್ತೇವೆ. ಹಾಗೆ ಅದೇ ರೀತಿಯಲ್ಲಿ ಕಪ್ಪು ಬೊಟ್ಟು ಓಜೋಸಿಯನ್ನು ಕೂಡ ಇಡುತ್ತೇವೆ. ಮಂತ್ರಾರ್ಥತೆಯನ್ನು ಹಾಕಿ ಇದಕ್ಕೆ ಸುತ್ತು ಬಂದು ನಮಸ್ಕಾರ ಮಾಡಿ ಒಟ್ಟಿಗೆ ಕಪ್ಪು ಬೊಟ್ಟನ್ನು ತಕೊಂಡು ಹೋಗಬೇಕು ಅಂತ ಹೇಳಿಕೊಟ್ಟಿದೆ. ಈಗ ನಿತ್ತಲ್ಲಿಯೇ ಸರ್ವತ್ರ ಗೋವಿಂದನಾಥ